This program is brought to you by Sun Premium Refined Sunflower Oil. Powered by Citadel Developers and Amrit Noni. ಆರೋಗ್ಯದ ಭರವಸೆ. Co-sponsored by ಜನಪ್ರಿಯ ರೈಸ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಆಭರಣ ಟೈಮ್ಲೆಸ್ ಜ್ಯುವೆಲರಿ ಬ್ಯಾಂಗ್ಳೂರ್, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, McCoy, a promise of happiness, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್, KT ಸ್ಪೆಷಾಲಿಟಿ, ಭಾರ್ಗವ್ ಎಂಟರ್ಪ್ರೈಸಸ್, ದ ರೇಮಂಡ್ ಶಾಪ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಬರ್ತ್ ಬಿಯಾಂಡ್, ಯೂನಿಟಿ ಹಾಸ್ಪಿಟಲ್, ಬೇಬಿ ಕಾಪ್ ಪ್ರವಾಹಿ ಕ್ವಾಡ್, ಮೇಕಪ್ ಪಾರ್ಟ್ನರ್ B+, ವಾರ್ಡ್ರೋಬ್ ಪಾರ್ಟ್ನರ್ ಕಾಸ್ಟ್ಯೂಮ್ ಕಾಟೇಜ್. Dance, mommy, dance. Dance, mommy, dance. Mommy, mommy, dance, mommy, dance, mommy. Colorful stationery. Namma baby crazinally. Namma star, mommy. Mommy, mommy, dance, mommy. ಆಲ್ ರೈಟ್, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋನಿ. ಒಂದಷ್ಟು ಎನರ್ಜಿನ ಇಟ್ಕೊಂಡು ಮತ್ತೆ ವಾಪಸ್ ಇನ್ನೊಂದು ಸಂಚಿಕೆಗೆ ಬಂದಿದ್ದೀವಿ. ಸೊ ಕಳೆದ ಸಂಚಿಕೆಯಲ್ಲಿ 3 ತಾಯಂದ್ರು ಸ್ಟೇಜ್ ಮೇಲೆ ಬಂದರು, ಪ್ರಾಪ್ಗಳನ್ನ ಕೊರಿಯೋಗ್ರಾಫರ್ಸ್ನ ಕೂಡ ಕೂಡಿಸಿದ್ರು. ಇವತ್ತು ಮತ್ತೆ ಅದೇ ರಿಪೀಟ್ ಆಗುತ್ತೆ, ಆದರೆ ಬೇರೆ ಬೇರೆ ಕೊರಿಯೋಗ್ರಾಫರ್ಗಳು, ಬೇರೆ ಬೇರೆ ಪ್ರಾಪ್ಗಳು. ಸೊ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿ ಕಾಯ್ದಿರ ಅಂತ ಗೊತ್ತಿದೆ. ನಾನು ಅದೇ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಸ್ಪಾನ್ಸರ್ಸ್ಗಳ ಬಗ್ಗೆ ಕೂಡ ಸ್ಮರಿಸೋದು ಇಂಪಾರ್ಟೆಂಟ್. ಡೆಫಿನೆಟ್ಲಿ ನಮ್ಮ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿರುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಡಾನ್ಸ್ ಮಮ್ಮಿ ಡಾನ್ಸ್ ಅಂತ ಹೇಳಿದ ತಕ್ಷಣ ಪ್ರಾರಂಭದಿಂದ ಇಲ್ಲಿಯ ತನಕ ಮೇನ್ ಸ್ಪಾನ್ಸರ್ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ದೊಡ್ಡ ದೊಡ್ಡ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಪವರನ್ನು ನೀಡ್ತಾ ಇರೋರು ಸಿಟಡೆಲ್ ಡೆವಲಪರ್ಸ್ ಹಾಗೂ ಅಮೃತ್ ನೋನಿ. ಅದರ ಜೊತೆಗೆ ಹಲವಾರು ರೀತಿಯ ಸಹಕಾರವನ್ನು ನೀಡಿದಂತಹ ಸ್ಪಾನ್ಸರ್ಸ್ ಇದ್ದಾರೆ. ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ವಾರ್ಡ್ರೋಬ್ ಕರ್ಟಸಿ ಬೈ ಕಾಸ್ಟ್ಯೂಮ್ ಕಾಟೇಜ್ ಆ್ಯಂಡ್ ಹೇರ್ ಆ್ಯಂಡ್ ಮೇಕಪ್ ಬೈ B+ ಯುನಿಸೆಕ್ಸ್ ಸಲೂನ್. ಹಾಗೆ BA ಪ್ಲೈವುಡ್ ಅವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭಾರ್ಗವ್ ಎಂಟರ್ಪ್ರೈಸಸ್ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಆ್ಯಂಡ್ ಬೇಬಿ ಕಾಪ್, ಕ್ಯಾಲ್ಸಿ ಬ್ರೈಟ್ ಇವರೆಲ್ಲರೂ ಕೂಡ ದೊಡ್ಡ ಮಟ್ಟಿನ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಸೊ ಅವರೆಲ್ಲರನ್ನ ಸ್ಮರಿಸುತ್ತಾ ಇದೀಗ ನಮ್ಮ ಸಂಚಿಕೆಯನ್ನು ಶುರು ಮಾಡಬೇಕಂತಾದ್ರೆ ನಮ್ಮ ಜಡ್ಜಸ್ಗಳು ಕಾಯ್ತಾ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಕೂಡ ಮಾಡಲೇಬೇಕು, ಬಿಕಾಸ್ ಅವರಿಲ್ಲ ಅಂದರೆ ಈ ಶೋ ಅಲ್ಲಿ ಚಾರ್ಮೆ ಇಲ್ಲ. ಸೊ ನಮ್ಮ ಜಡ್ಜಸ್ ಪ್ರಮೋದ್ ಆಳ್ವ ಸರ್, ಅದ್ವಿತಿ ಶೆಟ್ಟಿ ಹಾಗೆ ಸೂರ್ಯ ಸೈಲ್ ಅವರಿಗೆ ಜೋರಾದ ಚಪ್ಪಾಳೆಯ ಸ್ವಾಗತ. ವಿ ವೆಲ್ಕಮ್ ಯು ಟು ದ ಶೋ. ವೆಲ್ಕಮ್. ಈ ವಾರದಲ್ಲೂ ಕೂಡ ಬೆಸ್ಟ್ ಕೊರಿಯೋಗ್ರಫಿಯನ್ನು ಚೂಸ್ ಮಾಡಲಿಕ್ಕಿದೆ. ಸೊ ಆಲ್ ದ ವೆರಿ ಬೆಸ್ಟ್, ಹ್ಯಾಪಿ ಜಡ್ಜಿಂಗ್ ಆ್ಯಂಡ್ ಎಂಜಾಯ್ ದ ಶೋ. ಆ್ಯಂಡ್ ಅಷ್ಟು ಮಾತ್ರ ಅಲ್ಲ, ನಮ್ಮ ಶೋ ಅಲ್ಲಿ ಈಗ ಜಡ್ಜಸ್ಗಳಿದ್ದಾರೆ, ನಾವಿದ್ದೀವಿ, ತಾಯಂದ್ರಿದ್ದಾರೆ, ಅವರ ಫ್ಯಾಮಿಲಿಗಳಿದೆ. ಇನ್ನೂ ಹೆಚ್ಚಿನ ಮೆರುಗನ್ನು ಕೊಡೋದಕ್ಕೆ ಒಂದು ಸ್ಪೆಷಲ್ ಟೀಮ್ ಕೂಡ ನಮ್ಮ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿದೆ. ಕಳೆದ ಸಂಚಿಕೆಯಲ್ಲಿ ಕಂಬಳಿ ಹುಳ ಸಿನಿಮಾ, ಈ ಸಿನಿಮಾ ಈಗಾಗಲೇ ತುಂಬ ಸುದ್ದಿಯನ್ನು ಮಾಡ್ತಾ ಇದೆ ಆ್ಯಂಡ್ ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿರುವಂಥ ಸಿನಿಮಾ. ಇದರ ನಾಯಕಿ ನಟಿ ನಮ್ಮ ಜೊತೆಗಿದ್ರು, ನಾಯಕ ಕೂಡ ನಮ್ಮ ಜೊತೆಗಿದ್ರು. ಇವತ್ತು ಅವರನ್ನು ಆ ಚೇರ್ ಮೇಲೆ ಕೂರಿಸುವಂಥ ಸಮಯ. ಸೊ ಅದಕ್ಕಿಂತ ಮುಂಚೆ ಲೆಟ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಅಂಜದ್ ನಾಗೇಂದ್ರ ಆನ್ ಸ್ಟೇಜ್. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕು. ಕಂಬಳಿ ಹುಳ ಅನ್ನುವಂಥ ಸಿನಿಮಾ ಈಗಾಗಲೇ ಅದು ಕಂಬಳಿ ಹುಳ ಆಗಿ ಚಿಟ್ಟೆ ಆಗ್ತಾ ಇದೆ. ಆ ಚಿಟ್ಟೆಯ ನಾಯಕನಾದ ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್. ಓಕೆ, ಸೊ ಒಂದು ಕಂಬಳಿ ಹುಳ ಚಿಟ್ಟೆ ಆಗಬೇಕು ಅಂತಾದರೆ ತುಂಬ ಕಷ್ಟಪಡುತ್ತೆ, ಅದರದ್ದೇ ಆದೊಂದು ಪ್ರಾಸೆಸ್ ಇದೆ. ಸೊ ನಮ್ಮ ಶೋ ಕೂಡ ಹಾಗೇನೆ. ಇವರೆಲ್ಲರೂ ಕೂಡ ತಾಯಂದರು ಹಿಂದೆ ಯಾವತ್ತೋ ಒಂದು ಕಾಲದಲ್ಲಿ ಕಂಬಳಿ ಹುಳ ಆಗಿದ್ದು ಚಿಟ್ಟೆಯಾಗಿ ಮತ್ತೆ ಈಗ ಹಾರಾಡೋ ಕನಸನ್ನು ಇಟ್ಕೊಂಡು ಈ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಲಾಸ್ಟ್ ಎಪಿಸೋಡ್ ನೀವು ಕೂತ್ಕೊಂಡು ಎಲ್ಲ ತಾಯಂದ್ರನ್ನು ನೋಡಿದ್ದೀರಾ. ಇವತ್ತು ನಿಮ್ಮನ್ನು ಆ ಒಂದು ದೊಡ್ಡ ಚೇರ್ ಮೇಲೆ ಕೂರ್ಸೋಕೆ ಹೋಗ್ತಾ ಇದ್ವಿ. ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಆಗಲೇ ಒಂದು ದೊಡ್ಡ ಸಿನಿಮಾದಲ್ಲಿ ಒಂದು ಮಾತಿದೆ, ಅಂದರೆ ತಾಯಿಗಿಂತ ದೊಡ್ಡ ಯೋಧ ಇಲ್ಲ ಅಂತ. ಸೊ ಕಾದಾಟಕ್ಕೂ ಸೈ, ಕುಣಿತಕ್ಕೂ ಸೈ ಅನ್ನೋದನ್ನು ಈ ಶೋದಲ್ಲಿ ನೋಡಿ ನಾವು ನೋಡ್ತಾ ಇದ್ದೆ. ಎಷ್ಟು ಎನರ್ಜಿಲಿ ಮಾಡ್ತಾಯಿದ್ರು. ಇದೆಲ್ಲ ಕಲರ್ಫುಲ್ ಚಿಟ್ಟೆಗಳೇ, ಯಾರು ಇದು ಕಂಬಳಿ ಹುಳನೇ ಅಲ್ಲ, ಇವರು ಯಾರು ಡೈರೆಕ್ಟಾಗಿ ಚಿಟ್ಟೆಯಾಗೆ ಉಟ್ಬಿಟ್ಟಿದ್ದಾರೆ ಅನ್ನೋ ಥರ ಎನರ್ಜಿಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಖುಷಿ ಆಗ್ತಿದೆ. ನಮ್ಮ ಅಮ್ಮಂದಿರನ್ನ ನಾವು ಬರೀ ಅಡುಗೆ ಮನೇಲಿ ಅಥವಾ ನಮ್ಮನ್ನು ಕೇರ್ ಮಾಡೋದ್ರಲ್ಲೇ ನೋಡಿರ್ತೀವಿ. ಇವತ್ತು ಸ್ಟೇಜ್ ಮೇಲೆ ಸೊ ಅವ್ರನ್ನ ಮತ್ತೆ ಒಂದಷ್ಟು ದಿನ ಅವರ ಹಳೆ ನೆನಪಿಗೋಸ್ಕರ ಅವ್ರನ್ನ ವಾಪಸ್ ಕಳಿಸ್ತಿರೋದಕ್ಕೆ, ಆ ಥರದೊಂದು ರಿಯಾಲಿಟಿ ಶೋ ಮಾಡ್ತಿರೋದಕ್ಕೆ ಫಸ್ಟ್ ನಮ್ಮ ಟಿವಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ತುಂಬ ಒಳ್ಳೆ ಕಾರ್ಯಕ್ರಮ, ಅದಕ್ಕೆ ನಾನು ಬಂದಿರೋದು ನನ್ನ ಪುಣ್ಯ. ಸೊ ಶೋನ ಎಂಜಾಯ್ ಮಾಡ್ತೀನಿ. ಸೊ ನೀವು ಶೋನ ಎಂಜಾಯ್ ಮಾಡ್ತೀರಾ? ಸದ್ಯಕ್ಕೆ ಇವಾಗ ಅನುರಾಗ್, ಒಂದು ಮಾತಿದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಆಕ್ಟರ್ಸ್ನವರು ಅಥವಾ ದೊಡ್ಡ ದೊಡ್ಡ ಪ್ರಬುದ್ಧ ಕಲಾವಿದರು ಹೇಳುವಂಥ ಶೈಲಿಗಿಂತ ಮಿಗಿಲಾಗಿ ಒಂದು ಹೊಸ ಆಕ್ಟರ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ನಿಜವಾಗ್ಲೂ ಪ್ರೌಡ್ ಅನ್ನಿಸ್ತಾ ಇದೆ. ಇವ್ರು ಮಾತಾಡುವಂತಹ ಶೈಲಿ, ಅವರ ಒಂದು ವಾಯ್ಸ್ ಆಗಿರಲಿ ಅಥವಾ ಥಾಟ್ ಪ್ರೊಸೆಸ್ ಆಗಿರಲಿ, ತುಂಬ ಖುಷಿ ಆಯಿತು. ಅಂಜನ್, ಯು ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್. ಬಹಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಸ್ ಪ್ಲೀಸ್, ಥ್ಯಾಂಕ್ ಯು. ಸೊ ಅನುರಾಗ್ ರೆಡಿ ಆಗಿದ್ದಾರೆ, ನಾನು ರೆಡಿ ಆಗಿದ್ದೀನಿ. ನೀವೆಲ್ಲರೂ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾವಾಗ ಬರ್ತಾರೆ ಅಂತ. ಹಾಗಾದರೆ ಇವತ್ತಿನ ಫಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೆಯುವಂತಹ ಸಮಯ.
ಇವರೊಂದು ಪ್ರಾಪ್ನ ತಗೊಂಡ್ ಬರ್ತಾ ಇದ್ದಾರೆ. ಇದನ್ನ ಉಪಯೋಗಿಸೋದಕ್ಕೆ ಎಲ್ಲರೂ ಲೈಫಲ್ಲಿ ಕಲೀಲೇಬೇಕು ಅಲ್ವಾ? ನಾವೆಲ್ಲ ಅದನ್ನ ಲೈಫಲ್ಲಿ ಒಂದಲ್ಲ ಒಂದ್ ಸತಿ ಯೂಸ್ ಮಾಡಿದೀವಿ. ನೀವು ಯೂಸ್ ಮಾಡಿದ್ದೀರಾ? ನಾನು ಯೂಸ್ ಮಾಡಿದೀನಿ, ಎಲ್ಲರೂ ಯೂಸ್ ಮಾಡಿರ್ತಾರೆ. ಒಂದು ಕಂಡೀಷನ್, ಡಾನ್ಸ್ ಆದ್ಮೇಲೆ ನಿಮ್ಮ ಹತ್ರ ಅದನ್ನ ಯೂಸ್ ಮಾಡಿಸ್ತೀನಿ. ಇಬ್ರು ಜೊತೆಗೆ ಯೂಸ್ ಮಾಡೋಣ, ಇಬ್ರು ಜೊತೆಗೆ ಆಂಕರಿಂಗ್ ಮಾಡ್ತಾ ಇದೀವಿ, ಇಬ್ರು ಜೊತೆಗೆ ಯೂಸ್ ಮಾಡೋಣ. ಸೊ ಈಗ ವೇದಿಕೆಗೆ ಬರ್ತಾ ಇರುವಂತಹ ನಮ್ಮ ಮುಂದಿನ ಕಂಟೆಸ್ಟೆಂಟ್ ನ ಹೆಸರು ಸುಷ್ಮಾ ಅಂಡ್ ಅವರ ಕೊರಿಯೋಗ್ರಾಫರ್ ಶ್ವೇತಾ ಅವರು. ತರುವಂತಹ ಪ್ರಾಪ್ ಯಾವುದು ಅಂತ ಕೇಳಿದ್ರೆ ಹೇಳಲ್ಲ, ನೋಡಿ. ಲಾ 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 ला 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 ला। कैसे हो कुडला? मैं हूँ शांताबाई। घर घर की पोछा करते करते यहाँ की सबको मैं डांस सिखाती हूँ। शांताबाई, मैंने सुना है डांस मम्मी डांस का ऑडिशन चल रहा है और उसका जज है प्रमोद सर। दूसरा जज पता है कौन? सूरज सर और अद्विति शेट्टी। ओ, अद्विति शेट्टी इतना मोटी है क्या? सुनो ना, मुझे भी डांस करना है, सिखा दो ना प्लीज। मेरी कमर। हवा दी उड़ी गुबारी फैमिली दे हाथ नियारी जुगनी जुगनी चमक चिंगारी मानसून से हल्की भारी वार्निंग पब्लिक में जारी आप संभालो जिम्मेदारी बात बात कर दी है हाथ बात मार दी है बैठे का बिना बैक सीट बनो तेरा साइकिल लागे सेक्सी बनो तेरा साइकिल लागे सेक्सी बनो तेरा साइकिल। अरे देवा जल्दी करो, नहीं तो वो सौजन्या मैडम है ना, वो आके पूछेगी ननला आती जा। शांताबाई, प्रमोद सर को मेरी डांस पसंद आएगा ना? सूरज सर मेरे डांस कैसे लगा आपको? Dance, mommy, dance. Dance, mommy, dance.
ನನಲ್ಲ ಆಯ್ಜಾ ಒಂಜಿ ಡೈಲಾಗ್ ನೆನಪಿತ್ತು ನನಗೆ. ಎನಿವೇಸ್ ವೆರಿ ನೈಸ್ಲಿ ಡನ್ ಆ್ಯಂಡ್ ಟೂ ಮಚ್ ಆಫ್ ಹ್ಯೂಮರ್ ಕಂಟೆಂಟ್ ಅಂಚ ಅದು ಖುಷಿ ಅದು ಎಂಜಾಯ್ ಮಾಡ್ತೊಂದಿತ್ತ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಕ್ವಾರ್ಟರ್ ಫಿನಾಲ್ ಇಡುಲ್ಲಾರು. ಗೋಲ್ಡನ್ ಬಜರ್ ತಿಕ್ಕಿನ ಕಂಟೆಸ್ಟೆಂಟ್ ಕರೆಕ್ಟ್. ಹೌ ವಾಸ್ ದಿಸ್ ಪರ್ಫಾರ್ಮೆನ್ಸ್? ಅತ್ತೆ ಯಾನಿಂಚಕ್ಕೆ ಎಡೆ ಎತ್ತುಂಡು ಈ ಒಂಜಿ ಮಾಪ್ ಸ್ಟಿಕ್ ಒಂಜಿ ಪ್ರಾಪ್ ಅದು ಯೂಸ್ ಮಲ್ಪೋಡು ಪನ್ಪುನ ಐಡಿಯಾ ಇರ್ನನ ಹೂಸ್ ಐಡಿಯಾ ವಾಸ್ ಇಟ್? ಆಕ್ಚುಲಿ ರಿಸ್ಕ್ ಇತ್ತು ಬಟ್ ಟ್ರೈ ಅಂತ ಇಂಕುಲು. ಓಕೆ, ಎನಿ ರೀಸನ್ ಫಾರ್ ದಟ್? ನೋ ನಥಿಂಗ್. ಒಂಚೂರು ಕ್ರಿಯೇಟಿವ್ ಆದು ಪಡ್ ಪಂಡ ಡಿಫ್ರೆಂಟ್ ಆದು ಪಡ್ ಅಂತ ಪಂಡ. ಆಸ್ ಅ ಕೊರಿಯೋಗ್ರಾಫರ್ ಇರ್ನ ಸ್ಟೂಡೆಂಟ್ ಎಂಚ ಡಾನ್ಸ್ ಮಲ್ದಿರ್ ಇರ್ತು ಯಾರೇ ಇಜ್ಜಿ ಈರ್ ಎಂಚ ಡಾನ್ಸ್ ಮಲ್ದಾರ್? ಸಮಥಿಂಗ್ ಮಿಸ್ಡ್ ಔಟ್. ಓಕೆ, ಎಂಕ್ಲೆ ಗೊತ್ತಾಪುಜಿ ಬಿಕಾಸ್ ಇಟ್ ಇಸ್ ಯುವರ್ ಕೊರಿಯೋಗ್ರಫಿ. ಬಟ್ ಈ ಹ್ಯೂಮರ್ ಕಂಟೆಂಟ್ ಎಡಿಟಿಂಗ್ ಅವು ಒಂದು ಪೂರ ಎಂಚ ಪ್ಲಾನ್ ಮಾಡ್ತೀನಿ. ಒಂಜಿ ಡೈಲಾಗ್ ಪಾಡ್ಯಾರ ಇದು ಪೂರ ಪಾತೇರು ಅವೇ ಒಂಜಿ ಪಾಡ್ತೀನಿ ನಾನೆಲ್ಲ ಆತಿಜ ಎಂಕ್ಲು ಪಿರೋಡ್ದು ಅಂತದ್ದು ಕಾತೆ ನಿಖಿಲ್ನ ಪ್ರಾಪ್ಸ್ ಅವು ಒಂದು ಸೆಟ್ಟಿಂಗ್ ಮಲ್ಪುನಾಗ ಅವು ಒಂಜಿ ಡೈಲಾಗ್ ಎಡ್ಡೆಡ್ ಪಾತದ ನಿಖಿಲ್. ಓಕೆ ಬೈ, ಇಟ್ ಈಸ್ ಅ ನೈಸ್ ಹ್ಯೂಮರಸ್ ಆ್ಯಕ್ಟ್. ಲೆಟ್ಸ್ ಸಿ ವಾಟ್ ದ ಜಡ್ಜಸ್ ಹ್ಯಾವ್ ಟು ಡೂ. ಈರೆಗೆ ಬೋಡಿತಿನ ಪ್ರಮೋದ್ ಸರ್ನ ಅತ್ತೆ ಕಮೆಂಟ್ಸ್ ಬೋಡಿತೀನಿ. ಈರೆಗೆ ಬೋಡಿ ಪುನಃ ಸೂರಜ್ ಸರ್ನ ಅದೇ ಮೇಡಮ್ ಎಂಕಲ್ ಪೋಯ್ ಯಾನ್ ಡಿಸೈಡ್ ಮಂದೆ ತಾಲೇಜಿ ಕಮೆಂಟೇ ಕೊರ್ರೇಜಿ ಬೊಡ್ಚಿ ಆಗ್ಲಿಗೆ ಯಾನ್ ಬಂತದೆ ಅದ್ವಿತೀಯ ಶೆಟ್ಟಿ ಬಂದು ಫಸ್ಟ್ ಗೊರ ಇರ್ನಲ್ಲ ಪಂತ ಸೊ ಪೂರನಲ್ಲ ಎನ್ನೊಂದು ಡೈಲಾಗ್ ಬಂತ. ಸೊ ಇತ್ತೆ ಪನ್ಲೆ ಏರೆಡ ಫಸ್ಟ್ ಗೆ ಏನು? ಪ್ರಮೋದ್ ಸರ್. ಓಕೆ, ಲೆಟ್ಸ್ ಗೋ ವಿತ್ ದ ಕಂಟೆಸ್ಟೆಂಟ್. ಪ್ರಮೋದ್ ಸರ್, ಓವರ್ ಟು ಯು. Hi Sushma ಹಾಯ್ ಸರ್. and Shweta. Hello. So last the episode the last the net Rani Arundhati ayna lini beledala ಅಂದು dai isthiti ಚೇಂಜಸ್ ಕೊರ್ಕ ಅಂದು ರಾಣಿ ಬಾಯಿ ಟು ಶಾಂತಾಬಾಯಿ. Rani bai to Shantabai. So Shantabai na expression is too good. Thank you, Very good. ವೆರಿ ಎಕ್ಸ್ಪ್ರೆಷನ್ ಏತು ತುಯ್ನಾತ್ಯಾವ ಸ್ಟಾರ್ಟಿಂಗ್ ಬಿಗಿನಿಗ ಒಂಜಿ ಡೈಲಾಗ್ನು ಏತು ಶೋಕ್ ಮಾಡ್ಯಾರ ನಿಜಾದ ಯೂಶ್ವಲಿ ದಾದಾಪುಂಡು ಕೆಲವುದ ಕೊರಿಯೋಗ್ರಾಫರ್ಸ್ನ ಕ್ಲಿಂಚ ಡೈಲಾಗ್ ಸ್ಟಾರ್ಟಿಂಗ್ ವಾಯ್ಸ್ ಓವರ್ ಪಾರ್ದು ಬರ್ಪೇರು ಐಕ್ ಆತ್ ಆ್ಯಕ್ಟಿಂಗ್ ಕೊರ್ಪುಜೇರು ಆ್ಯಂಡ್ ಎಲ್ಲೆಲ್ಲಿ ವಾಯ್ಸ್ ಓವರ್ಗಳು ಎತ್ತು ಶೋಕ್ ಅದು ಇರ್ ಅಭಿನಯ ಮಾಡ್ತಾರೆ ನಾ ಕೊರಿಯೋಗ್ರಾಫರ್ ಆತು ಶೋಕ್ ಐನು ಒಂದು ಮಾಡ್ತಾರೆ ಬಕ್ಕ ಫಸ್ಟ್ ಅಂದ ಹೆಂಗೆ ಕೊಂಚ ಕೊರಿಯೋಗ್ರಾಫರ್ಗೆ ಬಕ್ಕ ಕಂಟೆಸ್ಟೆಂಟ್ಗೆ ಆತು ಡಿಫ್ರೆಂಟ್ ತೋಜಿ ಈಕ್ವಲ್ ಅದು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಕೊರಿಯೋಗ್ರಾಫರ್ ಏರ್ ಡಾನ್ಸರ್ ಏರಿಂದ ನಾಟ್ ಪತ್ತಂದಿನ ಆತು ಸಿಮಿಲಾರಿಟಿ ಇತ್ತು ಪರ್ಫಾರ್ಮೆಂಟ್ ಬೊಕ್ಕ ಲಾವಣಿ ಮಲ್ತಾರೆ ಲಾವಣಿ ಇನ್ ಬಿಟ್ವೀನ್ ಬೇತ ಫಾರ್ಮ್ಸ್ ಮಿಕ್ಸ್ ಮಾಡ್ತಾರೆ. ಲಾವಣಿ ಪಂಡನೆ ಬ್ಯೂಟಿ. ಲಾವಣ್ಯ ಇಟ್ಸ್ ಅ ಮರಾಠಿ ವರ್ಡ್. ಲಾವಣ್ಯ ಪಂಡ ಬ್ಯೂಟಿ. ಸೊ ಆತು ಬ್ಯೂಟಿಫುಲ್ ಆತು ತೋಜೊಂದುಲ್ಲಾರು ಖುಷಿ ಆಯ್ನ ಬಂಡ ಒಂಜೇ ಪ್ರಾಪ್ ದಾದ ಬೇತ ಲಾಸ್ಟ್ ಟೈಮ್ ಅರುಂಧತಿದ ಎಂತಾಯರ್ ಒಂಜಿ ಅರುಂಧತಿದ ಡಿ ಸೀಕ್ವೆನ್ಸ್ ಪತ್ತೊಂಬತ್ತನ ಒಂಜಿ ಪ್ರಾಪ್ನು ನಿಕಲ್ ಪತ್ತೊಂಬತ್ತದ ಆಯ್ನ ಮ್ಯಾಕ್ಸಿಮಮ್ ಏತ್ ಯೂಸ್ ಮಲ್ಪೇರ ಹಾಕೊಂಡು ಆತ್ ಮಲ್ತಾರೆ. ಸೊ ನಲ್ಲ ಒಂಚೂರು ಮಲ್ಪೊಲಿಯಿಂದ ಆಂಡೆಂಕ ಬಟ್ ಇಟ್ಸ್ ಓವರ್ ಆಲ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವೆರಿ ಪ್ರೆಸೆಂಟೇಬಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಓಕೆ ಬೊಕ್ಕ ಲಾವಣಿದ ಸ್ಟೆಪ್ಸ್ ಹೆಂಗೆ ಕೆಲವೊಂದು ಭಾರಿ ಖುಷಿ ಅನ್ ಸ್ಪೆಷಲಿ ಲಾಸ್ಟ್ ಎಂಡಿಂಗಿಗೆ ಸಾಕಾದಿತ್ತುಂಡಲ್ಲ ನಿಕ್ಲು ಆ ಫೇಸ್ಡ್ ಆ ತೋಜ ಒಂದೆ ಆ ಕಂಪ್ಲೀಟ್ ಆ ಬೀಟಿಗೆ ಒಂಜಿ ಫಿನಿಶಿಂಗ್ ಮಲ್ತೊಂದಿತ್ತಾರೆ ಅವೊಂಜಿ ಎಂಕ್ ಖುಷಿ ಆಂಡ್ ಇನ್ ಬಿಟ್ವೀನ್ ಕೊರಿಯೋಗ್ರಾಫರ್ ಪಂಡಿನ ಅಂಚೆನ ಒಂಚೂರು ದಯಪಂಡ್ ಅವು ಫಾಸ್ಟ್ ಪ್ರತಿಯೊಂದು ಬೀಟಿಗೆ ಕೊರಿಯೋಗ್ರಫಿ ಪಾಡ್ದಿತ್ತಿನ ತಕ್ಕ ನಿಕ್ಲು ಒಂಚೂರು ಮಿಸ್ ಆಗೊಂದಿತ್ತು ಅವು ದಟ್ಸ್ ಓಕೆ ಫೈನ್ ಬಟ್ ಓವರ್ ಆಲ್ ಐ ಲೈಕ್ ದ ಆ್ಯಕ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಸರ್ನ ಎಡ್ಡೆ ಕಮೆಂಟ್ಸ್ ಬತ್ತಂಡು ಅರ್ಪಂಡೇರ್ ಅರುಂಧತಿ ಡಿಡಿ ಅರಮನೆಗೆ ಅಂದೇರು ಶಾಂತಾಬಾಯಿ ಖಾಲಿ ಒಂಜಿ ಮೈಪುದ ಇಂಚಿನ ಮಾತ್ರ ಪತ್ತೊಂಬತ್ತಿನ ಆತೇಪುನು ಶಾಂತಾಬಾಯಿಡ ಅರುಂಧತಿ ಡಿಡಿ ಇತ್ತುಂಡು ಅಂಚಾದ. ಎನಿವೇಸ್ ನೆಕ್ಸ್ಟ್ ಕಮೆಂಟ್ ಎರಡ ಸುರೇಶ್ ಸರ್ ಇರಿ ನಿಜಾದಿತಿ ಮೇಡಮ್ ನ ಬೋಡ್ಚ ಅರ್ನ ಲಾಸ್ಟ್ ಬೋರ್ಡ್ ಅಂಚ ಎನ್ನ ಸ್ಪೆಷಲ್ ಕಮೆಂಟ್ ಸ್ಪೆಷಲ್ ಕಮೆಂಟ್ಸ್ ವಿಲ್ ವೇಟ್ ಫಾರ್ ದಿ ಎಂಡ್. ಓಕೆ ಸೂರಜ್ ಓವರ್ ಟು ಯು. ರಡ್ಡು ಜನಕ್ಲ ನಮಸ್ತೆ. ಎಂಕ್ ಈ ಆ್ಯಕ್ಟೆಡ್ ಮೈನ್ ದರ್ತೋಜನೆ ದ ಕೊರಿಯೋಗ್ರಾಫರ್ ಐಡಿಯಾ ಕಂಗ್ರ್ಯಾಚುಲೇಷನ್. ಕೊರಿಯೋಗ್ರಫಿ ಹಿಂಗೆ ಮಸ್ತ್ ಇಷ್ಟ ದ ಕಾನ್ಸೆಪ್ಟ್ ಒಂದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ ಆಡಿಷನ್ಗೆ ರೆಡಿ ಆವಡು ಡ್ಯಾನ್ಸ್ ಆವಡು ಆ್ಯಂಡ್ ಇಲ್ಲದ ಕೆಲಸ ಮನ್ನ ಶಾಂತಬಾಯ್ಡ ಡ್ಯಾನ್ಸ್ ಕಲ್ಪರ ಬರ್ಪುನ್ ಕೊರಿಯೋಗ್ರಾಫರ್ ಮೂಲ್ ರಿವರ್ಸ್ ರೋಲ್ ಪ್ಲೇ ಮಂದಿರ್ ಸ್ಟೂಡೆಂಟ್ ಅದು ಇಂಕ್ ಈ ಹೋಲ್ ಕಾನ್ಸೆಪ್ಟ್ ಐಡಿಯಾ ಮಸ್ತ್ ಇಷ್ಟ ಆ್ಯಂಡ್ ಡಾನ್ಸಿಂಗ್ ವೈಸ್ ಡೆಫಿನೆಟ್ಲಿ ಸ್ಟ್ರಾಂಗ್ ಇಲ್ಲ ರೆಡ್ ಜನ ಈವನ್ ಕೊರಿಯೋಗ್ರಾಫರ್ಲ ಬಿಡ್ದು ಕೊರ್ಚೆ ರೀರ್ಲ ಬಿಡ್ದು ಕೊರ್ಚೆ ಬಟ್ ಬಿಟ್ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇತ್ತೀನಿ ಎಸ್ ಅವು ಒತ್ತನೋಡ ಆ್ಯಂಡ್ ಬಟ್
ಯಾನ್ ದಾದ ಪನ್ಪೆ ಬಂಡ ಆ್ಯಸ್ ಎ ಡಾನ್ಸ್ ಯು ಆರ್ ಆಲ್ ಸ್ಟ್ರಾಂಗ್ ಎಂಕ್ಲೆ ಗೊತ್ತುಂಡಿತ್ತೆ ಆಡಿಷನ್ ದಿಂಚ ತೊಗೊಂಡು ಬರಂದಿಲ್ಲ ಇನಿ ಕೊರ್ತನ ಚಾಲೆಂಜನ್ನು ನಿಕುಲು ಏತ್ ಲಾಯ್ಕಾದ ನಿಭಾಯಿಸುವರು ಪನ್ನೆನೆ ಯಾನ್ ಇನಿ ತೂವೊಂದಿತ್ತೆ ಎಂಕ್ ಅಲ್ಪ ಒಂಚೂರು ಟೈಮಿಂಗ್ ಬೊಕ್ಕ ಸ್ಪೇಸಿಂಗ್ ಒಂಚೂರು ಪಂಡ ಪ್ರಾಪ್ಸ್ ಒರಿಯರ್ದ ಕೈದು ಕೊಡೋರಿಯಾಗ ಪೋನಾಗ ಆ ಪ್ರಾಪ್ಸ್ ಒಂಜಿ ಪಾಸಿಂಗ್ ಟೈಮಿಂಗ್ ಉಂಡತ ಅವು ಒಂಜೇಲಕ ಒಂದಿಜನ ಅಲ್ಪ ಬೀಟ್ ಮಿಸ್ ಆದ ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಂದಿತ್ತು ಬಟ್ ಕಾನ್ಸೆಪ್ಟ್ ಐಡಿಯಾ ಆ್ಯಂಡ್ ಕೊರಿಯೋಗ್ರಫಿ ಡ್ಯಾನ್ಸ್ ಮಾತಲೆಡಿತೀನಿ ಈ ಪ್ರಾಪ್ಸ್ ಹ್ಯಾಂಡ್ಲಿಂಗ್ ನಲ್ಲ ಒಂಚೂರು ಯುನೀಕ್ ಆದ ವಿತ್ ಪರ್ಫೆಕ್ಷನ್ ಆತನ ಮಸ್ತ್ ಶೋಕ್ ಬಾಯ್ತು ಡ್ಯಾನ್ಸ್ ಆ್ಯಂಡ್ ಡೆಫಿನೆಟ್ಲಿ ರಡ್ಡು ಜನ ಗ್ರೇಟ್ ಡ್ಯಾನ್ಸರ್ಸ್ ಆ್ಯಂಡ್ ಎಡ್ಡೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇಟ್ ವಾಸ್ ಅನ್ ಎಂಟರ್ಟೈನಿಂಗ್ ಆ್ಯಕ್ಟ್ ಆ್ಯಂಡ್ ಡೆಫಿನೆಟ್ಲಿ ಒಂದು ನನ್ನಲ್ಲ ಆತಿಜಿ ಶೋ ಸೊ ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಆ್ಯಂಡ್ ಸೌಜನ್ಯ ನಿಕಳ ಮಾತ್ರತ್ತು ಎಂಡ ಮಾತಾಡಲಕ್ಕೆ ಅನ್ನೋ ಫಸ್ಟ್ ಡೈಲಾಗ್ ಸೂರಜ್ ನನ್ನಲ್ಲ ಆತಿಜ ಅಂದು ಸೊ ದಟ್ ಡೆಫಿನೆಟ್ ಇಟ್ಸ್ ಆ್ಯನ್ ಎಪಿಕ್ ಡೈಲಾಗ್ ಕಾರ್ನ ಏಪದಲ್ಲ ಸೊ ಆಲ್ ದ ಬೆಸ್ಟ್ ಟು ಯು ಲೆಟ್ಸ್ ಸಿ ಥ್ಯಾಂಕ್ ಯು ಸೂರಜ್ ಫಾರ್ ದಟ್ ಲವ್ಲಿ ಕಮೆಂಟ್ ಸರ್ ಕಮೆಂಟ್ ಕೊರೊಂದು ಒಂಚೂರು ಹಾಕೊಂದು ಕೂಡ ತೆಲ್ಪಾದಿ ಬಿಡ್ಪೇರು ದಟ್ ಇಸ್ ಇಸ್ ಸ್ಪೆಷಾಲಿಟಿ ಥ್ಯಾಂಕ್ ಯು ಫಾರ್ ದಟ್ ಸೂರಜ್ ಎಸ್ ಗೋಯಿಂಗ್ ಟು ದ ಸ್ಪೆಷಲ್ ಕಮೆಂಟ್ಸ್ ಫ್ರಮ್ ಅದ್ವಿತಿ ಶೆಟ್ಟಿ ಹಾಯ್ ಶ್ವೇತಾ ಸುಷ್ಮಾ ಹಾಯ್ ಮ್ಯಾಮ್ ಎಲ್ಲ ಕಮೆಂಟ್ಸ್ ಲಾಸ್ಟ್ ಪಂಡರು ಕೊರಡಾ ಬೊಡ್ಚ ಅಂದ್ ಇಜ್ಜಿ ಎಂಕ್ ಈರ್ ಬೊಡ್ಚಿ ಪಂಡಲ ಯಾನ್ ಕಮೆಂಟ್ಸ್ ಕೊರ್ಪೆ ಬಿಕಾಸ್ ಐ ಲೈಕ್ ಯುವರ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಸೊ ಈರ್ ಬೊಡ್ಚಿ ಪಂಡಲ ಯಾನ್ ಪನ್ಪೆನೆ ಸೊ ಫಸ್ಟ್ ಥಿಂಗ್ ಯಾನ್ ಐ ಟಾಕ್ ಪಾಸಿಟಿವ್ ಪಾರ್ಟ್ ಗರ್ಮಿ ಬಾರಿ ಹಾಟ್ ಆದಿತ್ತುಂಡು ಕೆಲವೊಂದು ಸ್ಟೆಪ್ಸ್ ರಡ್ಜನತಲ ಇನ್ಫ್ಯಾಕ್ಟ್ ಇಂಚಿನ ಕಾಸ್ಟ್ಯೂಮ್ಡು ಅಂಚಿನ ಸ್ಟೆಪ್ ತುಯರ ಇಟ್ ವಾಸ್ ರಿಯಲಿ ಡಿಫ್ರೆಂಟ್ ಯಾನ್ ಮಸ್ತ್ ಎಂಜಾಯ್ ಮಂತೆ ಎಸ್ಪೆಷಲಿ ಸುಷ್ಮಾ ಇರ್ನ ಎಕ್ಸ್ಪ್ರೆಷನ್ ಇರ್ನ ಜೋಶ್ ಯು ಆರ್ ಆ್ಯಕ್ಚುಲಿ ಇನ್ಸ್ಪೈರಿಂಗ್ ಅ ಲಾಟ್ ಆಫ್ ಪೀಪಲ್ ಟು ಕಮ್ ಔಟ್ ಆಫ್ ದಿಯರ್ ಕಂಫರ್ಟ್ ಝೋನ್ ಮಸ್ತ್ ಜನಕ್ಕೆ ಸ್ಟೇಜಿಗೆ ಬತ್ತದು ಒಂಜಿ ಹಾಟ್ ತೋಜು ನಾವಡು ಅಥವಾ ಒಂಜಿ ಟ್ರೆಡಿಷ್ನಲ್ ವಾಟ್ ಎವರ್ ದ ಸ್ಟೈಲ್ ಮೈಟ್ ಬಿ ಮಸ್ತ್ ಕಾನ್ಷಿಯಸ್ ಫೀಲ್ ಆಪುಂಡು ಯುನೋ ಯಾನಿಂಚ ಮಂತನ ಎಂಚ ತೋಜುನ್ ಬಟ್ ಯು ಹ್ಯಾವ್ ಜಸ್ಟ್ ಲೈಕ್ ಕ್ರಾಸ್ ದಟ್ ಬಾರ್ಡರ್ ಇಜ್ಜಿ ಆ್ಯಂಡ್ ಯು ಕ್ಯಾನ್ ಡೂ ಇಟ್ ಪಂದು ಐ ರಿಯಲಿ ಅಪ್ರಿಷಿಯೇಟ್ ಯು ಫಾರ್ ದ್ಯಾಟ್ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ both your costumes and your look is really beautiful and yan onji don't shout at me Shweta but your student was better than you according to me Sushma irade edde mantiru enkandu actually it's a really great comment panuli dapan enkle epala gurukula ina bokka student akale mittu bar definitely appagene enklege shreyas yeah actually am panodu ir winna undu irege onji winna ina movement laka because irede dadi irna student iren par mantidu beat mantidu perform mandiru and I have a lot of expectations with you Sushma trust me and talking about the I wouldn't say negative it's just a learning prop usage onchur messy and I think both the senior judges have told you about it I want you next time too only and voice over part was so fun and good eng mast ishtandu enna onji I'm like very different adittundu first time somebody has done that to me I think overall a very good entertaining performance all the best ಥ್ಯಾಂಕ್ ಯು ಸೋ ಮಚ್ ಈರ್ ಪನ್ಪನೇಡು ದುಮ್ಮೆ ಅನ್ಪಿರ ಅವ್ರದ್ದು ಪನೊಂದಿತ್ತೆ ಸ್ಟೂಡೆಂಟ್ ಭಯಂಕರ ಗುರುನ್ ಮೀರ್ಸಾದೇರು ಶಿ ವಾಸ್ ಬೆಟರ್ ಅಂತ ಪನೊಂದಲ್ಲೇ ಬಟ್ ದ್ಯಾಟ್ ವಾಸ್ ರಿಯಲಿ ಸೀನ್ ಆ್ಯಂಡ್ ಯು ಶುಡ್ ಬಿ ರಿಯಲಿ ಪ್ರೌಡ್ ಆಫ್ ಇಟ್ ಏಪಲ್ಲ ಕೊರಿಯೋಗ್ರಾಫರ್ಸ್ ಬತ್ತ ಹೈಲೈಟ್ ಆದ ಸ್ಟೂಡೆಂಟ್ ಒಂಚೂರು ಸೈಡ್ ಓಪನ್ ಇಪ್ಪುಂಡು ಬಟ್ ದಿಸ್ ವಾಸ್ ಇವನ್ ಸ್ಪೆಷಲ್ ಸೊ ವೆಲ್ ಡನ್ ಎಫರ್ಟ್ಸ್ ಟು ಯು ಎಫರ್ಟ್ಸ್ ಟು ದ ಕೊರಿಯೋಗ್ರಾಫರ್ ಈಗ ಸ್ವಲ್ಪ ಕನ್ನಡಕ್ಕೆ ಬರೋಣ ಯಾಕಂದ್ರೆ ನಮ್ಮ ಜೊತೆ ಇರುವಂತಹ ಒಂದು ಕಂಬಳಿ ಹುಳ ಇದೆ ಅಲ್ವಾ ಅದಕ್ಕೆ ತುಳು ಬರಲ್ಲ ಸ್ವಲ್ಪ ಕನ್ನಡದಲ್ಲಿ ಮಾತಾಡೋಣ ಟೀಸರ್ನಲ್ಲಿ ಫಿಲ್ಮ್ನ ಹೀರೋಯಿನ್ ಅಶ್ವಿತಾ ಶೆಟ್ಟಿ ಅವರು ಕೂಡ ಒಂದು ಮಾಪ್ ಹಿಡ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇದ್ರು ಸೊ ಅಲ್ಲಿಗೆ ಕನೆಕ್ಟ್ ಮಾಡ್ತಾ ಈ ಒಂದು ಕಾನ್ಸೆಪ್ಟಿಗೆ ಹೇಳ್ತಾ ಇದ್ದೀನಿ ವಾಟ್ ಇಸ್ ಯೋರ್ ಕಮೆಂಟ್ ಆನ್ ದಿಸ್ ಪರ್ಫಾರ್ಮೆನ್ಸ್ ಅಂಜನ್ ಅಲ್ಲಿ ಒಂದು ಡೈಲಾಗ್ ಇದೆ ಹೆಣ್ಮಕ್ಳು ಕುಣಿಯೋದು ನೋಡೋಕ್ಕೆ ಚಂದ ಅಂತ ಇಲ್ಲಿ ಅಮ್ಮಂದಿರು ಕುಣಿಯೋದು ನೋಡೋಕೆ ಇನ್ನೂ ಚೆನ್ನಾಗಿದೆ ನಿಮ್ಮ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿತ್ತು ಸೊ ನನಗೆ 2 ಚಿಟ್ಟೆಗಳು ಕಲರ್ಫುಲ್ ಚಿಟ್ಟೆಗಳು ಸ್ಟೇಜ್ ಮೇಲೆ ಎಲ್ಲೆಲ್ಲಿ ಹೋಗ್ತಿದೆ ಅಂತ ಬರೀ ನಿಮ್ಮನ್ನು ನೋಡೋದೇ ಆಗಿತ್ತು ಅಷ್ಟು ಎನರ್ಜಿ ಇತ್ತು ಆಮೇಲೆ ಆಗಲೇ ಎಲ್ಲರೂ ಹೇಳ್ದಂಗೆ ಗುರುಗಳನ್ನ ಮೀರಿಸಿದಂಥ ಶಿಷ್ಯವರು ತುಂಬ ಚೆನ್ನಾಗಿ ಮಾಡಿದ್ರು ನಾನು ಕೇಳಿದೆ ಸರ್ನ ಇಲ್ಲಿ ಯಾರು ಕೊರಿಯೋಗ್ರಾಫರು ಅಂತ ಸೊ ನನಗೆ ಕನ್ಫ್ಯೂಸ್ ಆಯಿತು ಫಸ್ಟು ಅಷ್ಟು ಪರ್ಫೆಕ್ಷನ್ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಇತ್ತು ತುಂಬ ಚೆನ್ನಾಗಿತ್ತು ನಮ್ಮ ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಪೈಸಾ ವಸೂಲ್ ಪರ್ಫಾರ್ಮೆನ್ಸ್ ಇದು ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ ಅವರು ನಿಮ್ಮ ಕೋಆರ್ಡಿನೇಷನ್ ಮಿಸ್ ಆದರೂ ಮತ್ತೆ ಟ್ರ್ಯಾಕಿಗೆ ಬಂದು ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ತಿದ್ರಲ್ಲ ತುಂಬ ಚೆನ್ನಾಗಿತ್ತು ಆಲ್ ದ ಬೆಸ್ಟ್
ಥ್ಯಾಂಕ್ ಯು ಸೋ ಮಚ್. ಮೂವಿನಲ್ಲೂ ಮಾಪ್ ಹಿಡ್ಕೊಂಡು ಡಾನ್ಸ್ ಮಾಡ್ತಾ ಇದ್ರ ಅಶ್ವೇತಾ ಅಲ್ವಾ? ಏನೋ ಬೇರೆ ಸೀನ್ ಐತಿ? ಇಲ್ಲ ಬೇರೆ ಸೀನ್ ಅದು ನೋಡಿದ್ರೆ ಮಾತ್ರ ಗೊತ್ತಾಗಬೇಕು, ಈಗೆಲ್ಲ ಹೇಳಕ್ಕಿಲ್ಲ. ಫಿಲ್ಮ್ ನೋಡ್ಕೊಂಡು ಬನ್ನಿ. ಓಕೆ, ಈಗ ಮಾಪಲ್ಲಿ ಏನಾದರೂ ಮಾಡಿಸ್ಲಿಕ್ಕಿದೆಯಾ ನೋಡಿ ಅವರಿಗೆ? ನೀವು ಇಲ್ಲಿ ಬಂದು ಮಾಪಲ್ಲಿ ಏನಾದರೂ ಮಾಡಬೇಕಂತೆ. ಇಲ್ಲ, ಮಾಬ್ ನೋಡಿದಾಗೆಲ್ಲ ನಿಮ್ಮಿಬ್ಬರೇ ನೆನಪಾಗ್ತಾರೆ. ಅದಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ, ಅಷ್ಟು ಎನರ್ಜಿಲಿ ಆ ಮಾಬ್ನ ಯೂಸ್ ಮಾಡಿದ್ರಿ. ರೈಟ್, ಥ್ಯಾಂಕ್ ಯು ಸೋ ಮಚ್. ಫಿಲ್ಮ್ ನೋಡಿ ಆಮೇಲೆ ಕಮೆಂಟನ್ನು ಅವರಿಗೆ ಸೋಷಿಯಲ್ ಮೀಡಿಯಾ ಥ್ರೂ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಅಂಜನ್ ಫಾರ್ ದ ಲವ್ಲಿ ಕಮೆಂಟ್ಸ್. ವೆಲ್ ಡನ್ ಬೋತ್ ಆಫ್ ಯು. ಇನ್ನೂ ಟೈಮ್ ಆಗಿಲ್ಲ, ನೀವು ಕಂಪ್ಲೀಟ್ ಮಾಡಿ ಫಿನಿಶ್ ಆಗಿ ಪ್ರಮೋದ್ ಸರ್ ಯೋರ್ ಕಮೆಂಟ್ಸ್, ಸೂರಜ್ ಸರ್ ಯೋರ್ ಕಮೆಂಟ್ಸ್ ಹೇಳುವಾಗ ಫಸ್ಟ್ ಕಮೆಂಟ್ ಬಂದಿದ್ದು ಎದುರುಗಡೆ ಕುಡ್ಕೋನಂತ ಒಂದು ಹುಡುಗ ಸೂಪರ್ ಅಂತ, ಮತ್ತೆ ಕೇಳುವಾಗ ಸುಷ್ಮನ್ ಮಗ ಅಂತೆ. ಫುಲ್ ಪ್ರೋಗ್ರಾಮ್ ಫುಲ್ ಡಾನ್ಸ್ ಆಗ್ತಾ ಇರುವಾಗ ಫುಲ್ ಎನರ್ಜಿಯಲ್ಲಿ ಡಾನ್ಸ್ ಮಾಡ್ತಾ ಇದ್ರು. ಐ ವಾಂಟ್ ಹಿಮ್ ಟು ಕಮ್ ಆನ್ ದ ಸ್ಟೇಜ್. ಕ್ಯಾನ್ ವಿ ಹ್ಯಾವ್ ಯು ಆನ್ ದ ಸ್ಟೇಜ್ ಪ್ಲೀಸ್? ಏನ್ ಚೈತನ್ ಮಮ್ಮಿನ ಡಾನ್ಸ್ ಸೂಪರ್. ರಾಹುಲ್ ಕುಲೋದಲ್ಲಿ ಅವೇ ಬಾನಿ ಸೂಪರ್ ಅಂತ ಜೋರು ಕಮೆಂಟ್ ಮಲ್ದೇರಿ. ಮಮ್ಮಿ ಇರ್ನ ಎದುರು ಪ್ರಾಕ್ಟೀಸ್ ಮಾಡ್ತೊಂದಿತ್ತೇರಿ ಅಥವಾ ಡಾನ್ಸ್ ಕ್ಲಾಸ್ ಹೋದ್ ಮಾಡ್ತೊಂದಿತ್ತೇರಿ? ಡ್ಯಾನ್ಸ್ ಕ್ಲಾಸ್ ಇಲ್ಲಾಡ್ ಮಲ್ದಿಜೇರೆ ಪ್ರಾಕ್ಟೀಸ್ ಮಲ್ಪೇರಾ? ಇರ್ಲ ತೂತಾರ ಇರ್ಲ ಮಮ್ಮಿಲಿ ಒಟ್ಟಿಗೆ ಒಂಚೂರು ಡ್ಯಾನ್ಸ್ ಮಲ್ಪಾರ? ಒಂಚೂರು ಒಂಜಿ ಸ್ಟೆಪ್ ದಾದಾಂಡ ಟಿಂಗ್ 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 ಅಂತ ತುಗ ಮ್ಯೂಸಿಕ್ ಪಾಡಗ ಮಮ್ಮಿ ರೇ ಕಲ್ಪವೇರು ಒಂಜಿ ಸ್ಟೆಪ್, ಸಿಂಪಲ್ ಸ್ಟೆಪ್ ದಾದಾಂಡಲ್ಲ. ಓಕೆ ಡನ್. ಸ್ವಲ್ಪ ಚಪ್ಪಾಳೆ ಪ್ಲೀಸ್. ಕ್ಯಾನ್ ವಿ ಹ್ಯಾವ್ ಸಮ್? ಇದು ಮಾಡ್ತೀರಾ? ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಗಾಯ್ತು? ಏನ್ ಚಾಂಡ್ ಡ್ಯಾನ್ಸ್ ಮಾಡ್ತದೆ? ಏನ್ ಚಾಂಡ್? ಸೂಪರ್. ಒಂದಲ್ಲ ಸೂಪರ್, ವೆರಿ ಗುಡ್. ಒಂದು ಜಡ್ಜಸ್ ಒಂದಕ್ಕೆ 100 ಮಾರ್ಕ್ಸ್ ಕೊಡ್ದಾಂಡ್. ಓಕೆ, ಡ್ಯಾಡಿನ ನಲ್ಪಾವಡೆ ಮುಡ್ಸಿ ಅವು ಇಲ್ಲ ಪೋಯ್ಬೇಕ ಮಮ್ಮಿ ನಲ್ಪಾವೇರು. ಓಕೆ ರೈಟ್, ಥ್ಯಾಂಕ್ ಯು ಸೋ ಮಚ್. ಇಂತಾನೆ ನಲ್ತೊಂದಿಪ್ಲೆ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಜಡ್ಜಸ್, ಫ್ರಮ್ ಆಲ್ ಆಫ್ ಅಸ್. ಗುಡ್ ಲಕ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ಹೈ ಫೈ. ಓಕೆ, ವೆಲ್ಕಮ್ ಬ್ಯಾಕ್. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಭರಣ ಟೈಮ್ಲೆಸ್ ಜ್ಯುವೆಲರಿ ಇವರ ಕೂಡ ಸಹಕಾರ ಕೂಡ ಇದೆ. ಅದರ ಜೊತೆಗೆ ಅರುಣಾ ಮಸಾಲ, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಹಾಗೆ ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತಲ್ಲಿ. ಸೊ ಈ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಮುಂದಿನ ಕಂಟೆಸ್ಟೆಂಟ್ನ ವೇದಿಕೆಗೆ ಕರೆಯುವಂಥ ಸಮಯ. ಸೊ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಒಂದು ದೈವಿಕವಾದಂತಹ ಪ್ರಾಪ್ನ ಇಟ್ಕೊಂಡು ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಯನಾ ರಾಜೇಶ್ ಹಾಗೆ ಅವರ ಕೊರಿಯೋಗ್ರಾಫರ್ ಪೂಜಾ. ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು. ಪ್ಲೀಸ್ ವೆಲ್ಕಮ್ ನಯನಾ ರಾಜೇಶ್ ಆ್ಯಂಡ್ ಪೂಜಾ ಆನ್ ಸ್ಟೇಜ್. साऱ्या या जगाला तू संजीवनी देते, उग्र रूपा मागे सुद्धा वात्सल्य वाहते. तुझ्या कृपा दृष्टीचे मी दान मागते. गोंधळ मांडिते ग आई, गोंधळ मांडिते. आई जगदंबेच्या नावानं उधा उधा. आम्ही देवा अंबेचे गोंधळी नाचतो अवघ्या भूमंडळी. आम्ही देवा अंबेचे गोंधळी नाचतो अवघ्या भूमंडळी.
मनातू व्यापून राहणारी तीन ताळ पाताळी तू रंग तुझे सारे हे कैक देभारे भवताली बसले जणू निज रूपे गेला खया दोन डोळ्यात माते गेली साठवू लक्ष्मी तू जगदंबे काली कधी अंबे नावे किती आळवू विश्वाच्या जन्माचा सुखानं जगण्याचा स्रोत तू खरा राहो तुझी माया किरपेची ते छाया असो आसरा कोटी सूर्य चंद्र लीन बाईशी तुझ्या देवीचा हे आईचा भवानीचा हे देवीचा हे आईचा भवानीचा अंधार जागला चांद हा भागला दाटो जरी सावल्या ज्योत प्रकाशाची माते तुझी खाशी वाटा किती दावल्या सागर तरताना बागी तू वसताना चिंता कशाची पुरी पंखात येई बळ लागे आता ना झळवणव्यात असलो जरी शिवशक्ती धावगे शरणांना पावगे आधार जीवा संकटे हारशी सद्गतीत धावशी दिवस नवा तुझ्या पदराची छाया मध्ये जरा देवीचा हे आईचा भवानीचा देवीचा हे आईचा भवानीचा देवीचा हे आईचा भवानीचा ವಾ 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 ನಗುವ ನಯನ ಇವತ್ತು ನಲಿದಾಡುವ ನಯನ ಆಗಿದೆ ದೀಕ್ಷನ್ ಜೊತೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಆನ್ ದ ಫಸ್ಟ್ ಕ್ವಾರ್ಟರ್ ಫಿನಾಲೆ ರೌಂಡ್. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಖುಷಿ ಆಗ್ತಾ ಇದೆ, ಅದರೊಟ್ಟಿಗೆ ಸ್ವಲ್ಪ ಸುಸ್ತಾಗ್ತಾ ಇದೆ. ಎನರ್ಜಿ ಜಾಸ್ತಿ ಹೋಯ್ತಾ? ಜಾಸ್ತಿ ಇತ್ತ ಜಾಸ್ತಿ ಹೋಯ್ತಾ? ಜಾಸ್ತಿ ಹೋಯ್ತು. ಜಾಸ್ತಿ ಹೋಯ್ತು. ಇದ್ದದ್ದೆಲ್ಲ ಡ್ರೈನ್ ಆಯ್ತು. ಸ್ವಲ್ಪ ಗಂಜಿ ಊಟ ಮಾಡ್ತೀರಾ? ಜನಪ್ರಿಯ ಕುಚ್ಚಲಕ್ಕಿಯ ಗಂಜಿ ರೆಡಿ ಇದೆ, ಫುಲ್ ಎನರ್ಜಿ ಬರುತ್ತೆ. ಬೇಕಾ? ಮತ್ತೆ ಇದಾದ ತಕ್ಷಣ ಓಕೆ, ಒಂಚೂರು ರೆಡಿ ಇದಿಲ್ಲ ಅವೇ. ಓಕೆ ಡನ್. ಫಸ್ಟ್ ದೀಕ್ಷಾ ಅವ್ರ ಹತ್ರ ಮಾತಾಡುವ. ಜಡ್ಜಸ್ ಅವರ ಕಮೆಂಟ್ ಹೇಗೋ ಕೊಡ್ತಾರೆ. ನಿಮ್ಮ ಲೆಕ್ಕದಲ್ಲಿ ಸ್ಟೂಡೆಂಟ್ ಹೇಗೆ ಮಾಡಿದ್ದಾರೆ? ಬೆಟರ್ ಅಲ್ಲ, ಮಾಡಿದ್ದಾರೆ, ನಾವು ಸಹ ನೋಡಿದೆ. ಹೇಗೆ ಮಾಡಿದ್ದಾರೆ? ನನಗೆ ನೋಡ್ಲಿಕ್ಕೆ ಆಗಲ್ಲ. ನೀವು ನೋಡ್ಲಿಲ್ವಾ? ಕೊರಿಯೋಗ್ರಾಫರ್ಸ್ ಹೀಗೆ ಸೈಡ್ ಕಣ್ಣಲ್ಲಿ ಸಹ ನೋಡ್ತಾ ಇರ್ತಾರೆ. ಅದೇ ಅದ್ರ ಪ್ರಕಾರ ಮಾಡಿದ್ದಾರೆ. ಮತ್ತೆ ಫುಲ್ ಕಣ್ಣಲ್ಲಿ ಎಷ್ಟು ಅಂತ ಗೊತ್ತಿಲ್ಲ. ನೋಡ್ಬೇಕು ಈಗ ವಿಡಿಯೋ. ಅಲ್ಲಿ 6 ಕಣ್ಣು ನೋಡ್ತಾ ಉಂಟು, ಆಕ್ಚುಲಿ 8 ಕಣ್ಣು ನೋಡ್ತಾ ಉಂಟು ಇವತ್ತು. ಅವರ ಒಂದು ಫೀಡ್ಬ್ಯಾಕ್ ಸಿಗ್ಲಿಕ್ಕಿದೆ. ಈ ಕಾನ್ಸೆಪ್ಟ್ RS ಅಂದ್ರೆ ದೇವರಿಗೆ ಹೊತ್ಕೊಳ್ಳುವಂತಹ ಒಂದು ತಲೆಯ ಕಿರೀಟ ಪೀಠ, ಅದನ್ನ ಚೂಸ್ ಮಾಡ್ಲಿಕ್ಕೆ ಏನಾದರೂ ಸ್ಪೆಸಿಫಿಕ್ ರೀಸನ್? ಇದು ಮಹಾರಾಷ್ಟ್ರದೊಂದು ಗೋಂದಲ್ ಫಾರ್ಮ್ ಅಂತ ಆ್ಯಕ್ಚುಲಿ ಗ್ರೂಪ್ ಮಾಡಿದ್ದು, ಸ್ವಲ್ಪ ಯುನೀಕ್ ಇರಲಿ ಅಂತ ಡುವೋದಲ್ಲಿ ಮಾಡಿದ್ದು, ಟ್ರೈ ಮಾಡಿದ್ದು ನಾವು ಫಸ್ಟ್ ಟೈಮ್. ಓಕೆ, ಜಡ್ಜಸ್ಗೆ ಹೇಗೆ ಅನಿಸಿದೆ ಗೊತ್ತಿಲ್ಲ. ಲೆಟ್ಸ್ ಲಿಸನ್ ಫ್ರಮ್ ದ ಜಡ್ಜಸ್, ಸ್ಟಾರ್ಟಿಂಗ್ ವಿತ್ ಅದ್ವಿತಿ ಶೆಟ್ಟಿ. ಓವರ್ ಟು ಯು. ನಿಮ್ಮ ಜೋಡಿ ಸಖತ್ತಾಗಿದೆ ಇಬ್ರದು. ಥ್ಯಾಂಕ್ ಯು. ನೈಸ್, ಯು ಬೋತ್ ಲುಕ್ ಗುಡ್ ಟುಗೆದರ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ನನಗೆ ಎಂಟೈರ್ ಕಾಸ್ಟ್ಯೂಮ್, ಈ ಲುಕ್ ತುಂಬ ಇಷ್ಟ ಆಯಿತು. ಸೂಟ್ ಆಗ್ತಾ ಇದೆ ನಿಮ್ಮಿಬ್ರಿಗೂ. ಟಾಕಿಂಗ್ ಅಬೌಟ್ ದ ಕೊರಿಯೋಗ್ರಫಿ ಆ್ಯಂಡ್ ದ ಪ್ರಾಪ್ ಯೂಸೇಜ್, ನನಗೇನು ಅನಿಸ್ತು ಅಂದರೆ ಪ್ರಾಪ್ ಯೂಸೇಜ್ ಸ್ವಲ್ಪ ಕಡಿಮೆ ಇತ್ತು. ಸೊ ದಿಸ್ ಈಸ್ ಅ ಪ್ರಾಪ್ ರೌಂಡ್. ಸೊ ಇದರಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಪ್ರಾಪ್ನ ಎಷ್ಟು ಯೂಸ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಬೇಕು. ಸೊ ಐ ಥಿಂಕ್ ದಟ್ ವಾಸ್ ಅ ಲಿಟಲ್ ಲೆಸ್. ಅದು ಬಿಟ್ಟು ಪಾಸಿಟಿವ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಡಾನ್ಸ್ ಎನರ್ಜಿ ಇಬ್ರದ್ದು ಹೇಳ್ದಂಗೆ ಮೇಡ್ ಫಾರ್ ಈಚ್ ಅದರ್ ಪೇರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಎನರ್ಜಿ. ಆ್ಯಂಡ್
ಆಲ್ಸೋ ಟಾಕಿಂಗ್ ಅಬೌಟ್ ದ ಆ ಎಂಡಿಂಗಲ್ಲಿ ದೀಕ್ಷಾ ಅವರು ಹೇರ್ನ ಹೆಡ್ನ ಟರ್ನ್ ಮಾಡಿ ಆ ಹೇರಿಂದ ಇದು ಮಾಡಿದ್ರಿ. ಐ ರಿಯಲಿ ಲೈಕ್ ಇಟ್. ತುಂಬ ಎನರ್ಜಿ ಬೇಕು ಅದಕ್ಕೆ. ವೆರಿ ವೆಲ್ ಡನ್. ಆ್ಯಂಡ್ ಆಲ್ಸೋ ಕೆಲವೊಂದು ಅಂದರೆ ಬೇರೆ ಪ್ರಾಪ್ಗಳನ್ನು ನೀವು ಏನು ಯೂಸೇಜ್ ಮಾಡಿದ್ರಿ, ಇಟ್ ವಾಸ್ ರಿಯಲಿ ಯುನೀಕ್ ಆ್ಯಂಡ್ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ. ಆ್ಯಂಡ್ ಸೊ ಯು ಬೋತ್ ಹ್ಯಾವ್ ಡನ್ ಅ ಗುಡ್ ಜಾಬ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಅವ್ರು ಸ್ವಲ್ಪ ತಿರುಗಿ ನೋಡಿ, ತಿರುಗಿ ನೀವು ಸಹ. ಅವ್ರು ಬೇಗ ಬರ್ತಿದ್ರು, ಸ್ವಲ್ಪ ಲೇಟ್ ಆಯ್ತಂತ ಇವ್ರದ್ದೆಲ್ಲ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ, ಇಲ್ಲಾಂದ್ರೆ ಅದ್ರೂ ಎಲ್ಲ ಮ್ಯಾಚ್ ಮಾಡ್ತಿದ್ರು ಅಲ್ವಾ. ಲೇಟ್ ಆಯಿತು, ನೀವು ಬೇಗ ನಿಮ್ಮ ನಂಬರ್ ಇತ್ತು ಅಂತ ಹೇಳಿ ಸ್ವಲ್ಪ ಲೇಟ್. ಓ ನ್ಯಾಚುರಲ್ ಹೇರಾ? ನಾನು ಅನ್ಕೊಂಡೆ ಲೇಟ್ ಆಯಿತು ಅಂತೇಳಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ. ಆಗಿದೆ ದೀಕ್ಷಾ ನಿಮ್ಮ ಹೇರ್. ನನಗೆ ಲಾಂಗ್ ಹೇರ್ ತುಂಬ ಇಷ್ಟ. ಯು ಹ್ಯಾವ್ ಅ ಬ್ಯೂಟಿಫುಲ್ ಹೇರ್. ಇಂದೆ ಮುಲ್ಪ ಪನೊಂದುಲ್ಲೇರಿ ಅನ್ ಕಣ್ಣು ಪಾಡಿ ಎನ್ನ ಕಣ್ಣು ಆತು ಬೇಗ ಬೋನಗಾರೆ ಒಂಚೂರು ಮುಟ್ಟದು ಬೋಲೆ ಕುಜಲ್ ಇಂಚ ಮಂಟ್ಪಾವೆ. ರೈಟ್. ಎನಿವೇಸ್ ಗೋಯಿಂಗ್ ಟು ಪ್ರಮೋದ್ ಸರ್. ಹಲೋ ನಯನಾ. ಹಾಯ್ ಸರ್. ಆ್ಯಂಡ್ ದೀಕ್ಷಾ. ಹಾಯ್ ಸರ್. ತುಂಬಾ ಒಂದು ಒಳ್ಳೆ ಕಾನ್ಸೆಪ್ಟನ್ನು ತಂದಿದ್ದೀರಾ. ಯೂಶ್ವಲಿ ಏನಾಗ್ತದೆ ಈ ಡಾನ್ಸ್ ಕಾಂಪಿಟೇಷನಲ್ಲಿ ಜಾಸ್ತಿ ತುಂಬ ಫಿಲ್ಮಿ ನಂಬರ್ಸ್ ಆಗಲಿ, ತುಂಬ ಒಂದು ಏನು ಹೇಳ್ತಾರೆ ಈಗದ್ದು ಜನ್ರೇಷನ್ಸ್ ಇದು ಒಂದು ನಂಬರ್ಸ್ ಆಗಲಿ, ತುಂಬ ಅಂಥ ನಂಬರ್ಸ್ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಅಂಥದ್ರಲ್ಲಿ ಒಂದು ಟ್ರೆಡಿಷ್ನಲ್ ಗೋಂದಲ್ ಡಾನ್ಸ್ ಫಾರ್ಮ್ಸನ್ನು ತಂದು ಆ ಸಾಂಗಿಗೆ ಯಾವುದೇ ಒಂದು ಮಿಕ್ಸಪ್ ಆಗಲಿ ಅದನ್ನು ಸ್ವಲ್ಪ ಏನು ಮತ್ತು ಕೆಲವು ಮಿಡ್ಲಲ್ಲಿ ಏನಾದರೂ ಒಂದು ಮಿಕ್ಸ್ ಮಾಡಿದ ಕೂಡಲೇ ಆ ಸಾಂಗ್ಸಿದ್ದು ಒಂದು ಒರಿಜಿನಾಲಿಟಿ ಹೋಗುತ್ತೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು. ಒಂದು ಪ್ರಾಪರ್ ಫೋಕ್ ಫಾರ್ಮನ್ನು ತಗೊಂಡು ಅದನ್ನು ಒಂದು ಕಾಂಪಿಟೇಷನ್ಗೂ ತರ್ಬೋದು ಅಂತೇಳಿ ನೀವು ತೋರಿಸ್ಕೊಟ್ರೆ. ಸೊ ಅದು ತುಂಬಾ ಅಪ್ರಿಷಿಯೇಟ್ ಮಾಡ್ತೇನೆ ನಿಮ್ಮನ್ನು ಅದಕ್ಕೋಸ್ಕರ. ಆ್ಯಂಡ್ ನಾನು ಯೂಶ್ವಲಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಟ್ರಾವೆಲ್ ಮಾಡ್ತಾ ಇರ್ತೇನೆ. ಮಹಾರಾಷ್ಟ್ರ ಆಲ್ಮೋಸ್ಟ್ ಈ ಫಾರ್ಮ್ಸ್ ನಮಗೆ ಎಲ್ಲಿ ಬಾರಾಮತಿ ಆಗಲಿ, ಜಜೂರಿ, ಖಂಡೋಬಾ ಆ ಪ್ಲೇಸಲ್ಲೆಲ್ಲ ಇಂಥ ಫಾರ್ಮ್ಸನ್ನೆಲ್ಲ ನಾವು ಕಣ್ಣಾರೆ ನೋಡಿದ್ದೇವೆ. ಯೂಶ್ವಲಿ ಮಹಾರಾಷ್ಟ್ರ ಒಂದು ಜಜೋರಿ ಅಂತೇಳಿ ಒಂದು ಟೆಂಪಲ್ ಉಂಟಲ್ಲಿ, ಖಂಡೋಬಾ ಅಂತೇಳಿ ಶಿವಂದು. ಸೊ ಅಲ್ಲಿ ಇಂಥ ಇಡೀ ಎಂಟೈರ್ ಟೆಂಪಲಲ್ಲಿ ನಿಮಗೆ ಜಾಸ್ತಿ ಹಲ್ದಿ ನೆಲದಿಂದ ಹಿಡಿದು ಅವರು ಈ ಕಂಪ್ಲೀಟ್ ನಮಗೆಲ್ಲ ಇಲ್ಲೆಲ್ಲ ಹೋಗುವಾಗ ಸ್ಟೆಪ್ ಹತ್ತುವಾಗನೇ ಫುಲ್ಲು ನಮ್ಮನ್ನು ಈ ಆಲ್ಮೋಸ್ಟ್ ಈ ಲುಕ್ಕಲ್ಲಿ ಕಳಿಸ್ತಾರೆ, ಫುಲ್ಲು ಬಿಂದಿ ಹಾಕಿ, ಅದು ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ. ಸೊ ಅದೊಂದು ಡಿಫ್ರೆಂಟ್ ವೈಬ್ಸ್ ಬರುತ್ತೆ, ಮೈಥಾಲಜಿ ಒಂದು ಅದು ಆ ದೇವರದ್ದು ಕಂಪ್ಲೀಟ್ ಒಂದು ವೈಬ್ಸ್ ಬರುತ್ತೆ. ಆ ವೈಬ್ಸ್ ಕಾಣ್ತಾ ಇದೆ ಈ ಸ್ಟೇಜಲ್ಲಿ ಇವತ್ತು ನಿಮ್ಮದು ಕಂಪ್ಲೀಟ್ ಲುಕ್ಕಲ್ಲಿ. ಸೊ ಅದು ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಗೋಂದಾಲಿದ್ದು ಸ್ವಲ್ಪ ಸ್ಟೆಪ್ಸ್ ನನಗೆ ಕಡಿಮೆ ಆಯಿತು ಅಂತ ಆಯಿತು. ಲಾಸ್ಟ್ ನಾನು ಅದರದ್ದು ಹುಕ್ ಸ್ಟೆಪ್ಸೇ ಅದು ಕಂಪ್ಲೀಟ್ ಅವರು ಆ ಹೆಡ್ ರೊಟೇಷನ್ ಲಾಸ್ಟ್ ಎಂಡ್ ಮಾಡಿದ್ರಲ್ಲ, ಎಂಡಲ್ಲಿ ದೀಕ್ಷಾ ಮಾಡಿದ್ರಲ್ಲ. ಸೊ ಅದು ಸ್ವಲ್ಪ ಅದು ಸ್ಟೆಪ್ಸ್ ನೋಡುವಾಗವೇ ಗೋಂದಲ್ ಅದು ಫೀಲ್ ಬರುತ್ತೆ. ಸೊ ಒಂದು ಮಹಾರಾಷ್ಟ್ರ ಒಂದು ಕೇರಳದ್ದು ಹೇರ್ ಸ್ಟೈಲ್ ಕಾಣ್ತಾ ಇದೆ ಇಲ್ಲಿ. ಬಟ್ ಅದ್ವಿತಿ ಬಂಡಿನಂಚನೆ ಪ್ರಾಪ್ಸ್ದ ಒಂಚೂರು ಜಾಸ್ತಿ ಯೂಸ್ ಆವಡಿತ್ತಂಡು ದಯಪಂಡು ಪ್ರಾಪ್ ರೌಂಡ್ ಆಯ್ನೆತ್ತ ಎಂಕ್ಲು ಒಂಜಿ ಪ್ರಾಪ್ಸನ್ನು ಕೊಡ್ದು ಐನು ಏತು ನಮ್ನೆಡು ನಿಕ್ಲು ಯೂಸ್ ಮಲ್ಪರ ಐನು ಎಂಕ್ಲು ಪರ್ಟಿಕ್ಯುಲರ್ ದಯಪಂಡು ಎಂಕ್ಲು ನಿಕ್ಲ ಡಾನ್ಸನ್ನು ತೂದಾತನ್. ಯು ಆರ್ ವೆರಿ ಗುಡ್ ಇನ್ ಡಾನ್ಸ್, ಐಕೋಸ್ಕರ ನಿಕ್ಲು ಕ್ವಾರ್ಟರ್ ಫಿನಾಲಿಗೆ ಸಿಲೆಕ್ಟ್ ಆದ ಬೈದಾರ್. ಸೊ ಡಾನ್ಸ್ದ ಎಬಿಲಿಟೀಸ್ ಎಂಕ್ಲು ನಿಕ್ಲನ್ನು ತೂದಾತನ್. ಎನಿವೇ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಸರ್. ಈ ಪನ್ನೆಡ್ ಅಂಡ್ ಗೊತ್ತಾ ಅಂಡ್ ಮಹಾರಾಷ್ಟ್ರ ಇಜಿನೇರೆ ಜಜಬಿ ಪಬಬಿ ಪುನಃ ಪನ್ನಾಗ ಯಾನು ಓಲಾ ಒಂಜಿ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ ಅಂದೆಣ್ಣೆ. ಬಟ್ ಅವು ಪೂರ ಇಂಕಲ್ನ ಇಂಡಿಯಾ ಡಿಪ್ಪುನು ಮಹಾರಾಷ್ಟ್ರ ಡಿಪ್ಪುನು ಪನ್ನಾಗ ಖುಷಿ ಅಂಡ್ ಸ್ವಲ್ಪ ಪೂರ ಇರ್ಲ ಬೋತಾರೆ ಇಂಚಿನ ಪೂರ ಡಾನ್ಸ್ ಫಾರ್ಮ್ ತೂತಾರೆ. ಸೊ ದ್ಯಾಟ್ ವಿಲ್ ಡೆಫಿನೆಟ್ಲಿ ಬಿ ಅ ಟ್ರೀಟ್. ಸೊ ಗೋಯಿಂಗ್ ಅಪ್ ಟು ದ ಲಾಸ್ಟ್ ಜಡ್ಜ್ ಕೇನೋಡೆ ಬೊಚ್ಚೆ ಕೇನೋಡೆ ಕೇಂದ್ರ ಬಿಡ್ಕಾತ. ಓಕೆ ಸೂರಜ್ ಸರ್, ಓವರ್ ಟು ಯು. ಹಾಯ್ ನಯನಾ. ಹಲೋ ಸರ್. ಈ ಫಾರ್ಮ್ ಬಗ್ಗೆ ಆಮ್ ಪನ್ನಡೊಂದಾಂಡ ಹಿಂಗೆ ಮಸ್ತ್ ಖುಷಿ ಅಂಡ್ ನಮ್ಮ ಕರ್ನಾಟಕಡ್ಲ ಪೂಜಾ ಕುಣಿತ ಅಂದು ಮನ್ಪ ಇಂಚನೆ ತರೆಟ್ ದೇವರನ್ನು ತುಂಬಂದು ಐಟ್ ಬೇತೆ ಬೇತೆ ಸ್ಟೈಲ್ಸ್ ಡಿಫಿಕಲ್ಟಿ ಸ್ಟೆಪ್ಸ್ ಪುರಪ್ಪುಂಡು. ಸೊ ಈ ಫಾರ್ಮ್ ದೊತ್ತೊಂದಿನ ಇಂಕ್ ಖುಷಿ ಅಂಡ್ ಬಟ್ ಕಾನ್ಸೆಪ್ಟ್ ದಾದ ಪಂಡ ಆ್ಯಸ್ ಇಂಕ್ಲು ಆಲ್ರೆಡಿ ನಿಕ್ಲು ಗುಡ್ ಡಾನ್ಸಸ್ ಅಂತ ಗೊತ್ತಿನದವರ ನಿಕ್ಲೆಗೆ ಒಂಜಿ ಕೆಲವು ಚಾಲೆಂಜಸ್ ಕೊರ್ಪ ನಮ್ಮ ಟೆಕ್ನಿಕಲ್ ಟೀಮ್ ನಮ್ಮ ಟಿವಿದು ನಿಕ್ಲೆಗೆ ಒಂಜಿ ಆತ ರೂಲ್ಸ್ ಇಂಕ್ಲು ಪ್ರಿಸ್ಕ್ರೈಬ್ ಮಂದುಪ್ಪ. ಅಲಾಂಗ್ ವಿತ್ ದ್ಯಾಟ್ ಈ ಸಲ ಒಂಜಿ ಎಕ್ಸಾಂಪಲ್ ವೀಡಿಯೋಲ ಪಾಡ್ದಿತ್ತ ಒನ್ ಪ್ರಾಪ್ಸನ್ನು ಎಂಚ ಯೂಸ್ ಮನ್ಪೊಡನ್ನು. ಸೊ ಒಂಜಿ ಟೆಕ್ನಿಕಲ್ ಟೀಮ್ ಒಂಜಿ ಈತ್ ಸಪೋರ್ಟ್ ಕೊರ್ನಾಗ ನಿಕ್ಲೆಗೆ ಆ ಎಕ್ಸ್ಪೆಕ್ಟೇಷನ್ ಅಂಚೆನೆ ಪುಂಡ ಆ ಪರ್ಫಾರ್ಮೆನ್ಸ್. ಸೊ ರೂಲ್ಸ್ ದಾದೇತನ್ ಪಂಡ ಒನ್ ಪ್ರಾಪ್ಸನ್ನು ಪತ್ತೊಂದು ಯೂಸ್ ಮನ್ಪೊಡು. ಇದನ್ನ ಒನ್ ಪ್ರಾಪರ್ಟಿ ದಾದ ಪಂಡ ನಿಕುಲು ಏತ್ ಐಟಮ್ ದೀಪರ್ ಐಟ್ ಓ ಅಂಡ್ ಒಂಜನ್ ಯೂಸ್ ಮನ್ಪೊಡು ಒಂಜ ಅವೇನು ಯೂಸ್ ಮಂತ ಇಡೀ ಡ್ಯಾನ್ಸ್ ಮನ್ಪೊಡು. ಇದನ್ನ ಪ್ರಾಪ್ಸ್ ಪಂಡ ಹ್ಯಾಂಡ್ ಪ್ರಾಪ್ಸ್ ಯೂಸ್ ಮನ್ಪಲ್ ಕರ್ಚಿ ಪಿಲ್ಲೋ ವಾಟ್ ಎವರ್ ಟಯರ್ ಅಂಚಿಂದ ದಾದ ಅಂಡಲ್ಲ ಒಂಜಿ ಎಕ್ಸಾಂಪಲ್. ಸೊ ಮುಲ್ಪ ದಾದ ಪಂಡ ಒಂಜಿ 2-3 ಪ್ರಾಪ್ಸ್ ಯೂಸ್ ಆಯ್ನದವರ ಎಂಕ್ ಅವು
ನಿಕುಲ್ ಚಾಲೆಂಜ್ನು ಕರೆಕ್ಟ್ ಆದ ಆ ರೂಲ್ಸನ್ನು ಅರ್ಥ ಮಂತದ್ದು ನಿಕುಲ್ ಆಕ್ಸೆಪ್ಟ್ ಮಂತಿಜ್ಜರಂದು ಹೆಂಗೆ ಕನಿಸನ್ ಸೊ ಒಂದು ನಿಕ್ಲೆ ನೆಗೆಟಿವ್ ಪಾಯಿಂಟ್ಸಿಗೆ ಎಡೆ ಮಂತು ಕೊರ್ಪುಂಡು ಅನ್ಪಂದ್ರೆ ಇಷ್ಟಪಡಪೆ ಸೊ ನೆಕ್ಸ್ಟ್ ಟೈಮ್ ಇನ್ ಕೇಸ್ ನಿಕುಲ್ ಸೆಲೆಕ್ಟ್ ಆಂಡಲ್ಲ ನಿಕುಲೆ ಅಂದತ್ತು ಮಾತ ಕೊರಿಯೋಗ್ರಾಫರ್ ನಕ್ಲೆ ಇಲ್ಲ ಅನ್ಪನ್ನೊಂದಿಲ್ಲ ಆ ರೂಲ್ಸನ್ನು ಕರೆಕ್ಟ್ ಫಾಲೋ ಮಂತದ್ದು ನಮ್ಮ ಟೆಕ್ನಿಕಲ್ ಟೀಮ್ ಏಪಲ್ಲ ನಿಕಲ್ನ ಕಾಲ್ ರಿಸೀವ್ ಮಂತದ್ದು ಅಕುಲ್ ನಿಕ್ಲೆಗೆ ಸಜೆಷನ್ಸ್ ಕೊರೊಂದೆಲ್ಲರು ಸೊ ದಯಮಲ್ತದ್ದು ಆ ರೂಲ್ಸನ್ನು ಕ್ಲಿಯರ್ ಮಂತಲ್ಲ ದಯಪಂಡ ಆರು ಅಲ್ಪ ಒಂಜಿ ಕಡೆ ದೇವರನ್ನ ತರಟ್ ತುಂಬೋದು ಡ್ಯಾನ್ಸ್ ಮಂಟ್ನ ಮೂಲ ಒಂಜಿ ಪ್ರಾಪ್ಸ್ ಯೂಸ್ ಆವೊಂದಿತ್ತಂಡು ಅಂಚ ಒಂಜಿ ಪ್ರಾಪರ್ಟಿ ಯೂಸ್ ಆಂಡ್ ಅಂಚ 2-3 ಐಟಮ್ಸ್ ಸೇಮ್ ಟೈಮ್ ಯೂಸ್ ಆತನು ಒಂಜಿ ಡ್ಯಾನ್ಸ್ಡ್ ಸೊ ಇಟ್ ಈಸ್ ನಾಟ್ ಗೋಯಿಂಗ್ ವಿತ್ ದ ರೂಲ್ಸ್ ಕಮಿಂಗ್ ಟು ದ ಡ್ಯಾನ್ಸ್ ಡೆಫಿನೆಟ್ಲಿ ಒಂಜಿ ಫ್ರೆಶ್ ಡ್ಯಾನ್ಸ್ ಟು ದಿ ಸ್ಟೇಜ್ ಆ್ಯಂಡ್ ದೇವಿನ ಡ್ಯಾನ್ಸ್ ದುರ್ಗನ ಡ್ಯಾನ್ಸ್ ಅವು ಫಾರ್ಮ್ಡ್ ತೊಂಡಲ್ಲ ಅಥೆಂಟಿಸಿಟಿ ತೋಜುನೆ ನಿಕಲ ಭಕ್ತಿ ಭಾವ ಎಂಕವು ಭಕ್ತಿ ರಸ ಇನ್ನು ಮಸ್ತ್ ತೋಜರ್ ತಿಕ್ಕಂಡು ದುರ್ಗನ ಎಗ್ರೇಷನ್ ಅವಡು ಕರುಣಾ ರಸ ಅವಡು ನಿಕುಲೊಂಜಿ ಅವು ಭಿಕ್ಷೆ ಬೇಡನೊಂಜಿ ಮಂತರು ವಾಟ್ ಯು ಕಾಲ್ಡ್ ಸೆರಗ್ ಬರ್ತದೆ ಅವು ಮಸ್ತ್ ಕನ್ವೆನಿಯೆಂಟ್ ಆದಿತ್ತನು ಆ್ಯಂಡ್ ಡೆಫಿನೆಟ್ಲಿ ಇನಿ ಕೊರಿಯೋಗ್ರಾಫರ್ ರಾಕ್ ದ ಶೋ ಶಿ ವಾಸ್ ದೇರ್ ಅನ್ಸ ದಯಪಂಡ ಏನು ಕಂಟೆಸ್ಟೆಂಟ್ಸ್ ಡಲ್ ಮಂತಾರಂತ ಪನ್ನೊಂದಿಜಿ ಬಟ್ ಆರಾಯ್ತಾ 100% ಬಿಕಾಸ್ ಅವ್ರನ್ನ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಆ್ಯಂಡ್ ಪ್ಲಸ್ ಅವರಿಗೆ ಹೇರ್ ಬೈ ಬರ್ತೆ ಅವರಿಗೆ ಒಂದು ಎಡ್ಡೆ ದೇವ್ರು ಕೊಡ್ತಾರೆ ಸೊ ದ್ಯಾಟ್ ಹೆಲ್ಪ್ಡ್ ಹರ್ ಫಾರ್ ದಿಸ್ ಆ್ಯಕ್ಟ್ ಆ್ಯಂಡ್ ಈರ್ಲ ಓಲ್ಪಲ ಬುಡ್ತಿಜರ್ ಬಟ್ ಎಸ್ ಅಥೆಂಟಿಸಿಟಿ ಆಫ್ ದ ಸ್ಟೆಪ್ಸ್ ಈ ಡ್ಯಾನ್ಸ್ ಮಾತ್ರ ಐತೆ ಕನ್ಸಿಡರ್ ಮಂತ್ನಲ್ಲ ಅಥೆಂಟಿಸಿಟಿ ಆಫ್ ದ ಸ್ಟೆಪ್ಸ್ ಹೆಂಗೆ ತುಯರ್ ಕಮ್ಮಿ ತಿಕ್ಕಂಡು ಸೊ ನೆಕ್ಸ್ಟ್ ಟೈಮ್ ಹೆಂಗೆ ಮೂಲ್ ರಿಯಲಿ ನಾಟ್ ಕನ್ವಿನಿಯೆಂಟ್ ಈಸ್ ದ ರೂಲ್ಸ್ ಫಾಲೋಡ್ ಬೈ ಯು ಪೀಪಲ್ ಅವೇನು ಅಂಜುತು ಅಲ್ಲ ನೆಕ್ಸ್ಟ್ ಓಕೆ ಆಲ್ ದ ಬೆಸ್ಟ್ ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಡ್ಜಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಒಂಚೂರು ಪ್ಲಸ್ ಕಮೆಂಟ್ಸ್ ಒಂಚೂರು ಮೈನಸ್ ಕಮೆಂಟ್ಸ್ on the go it is on a neutral so when best malpodundanda you have to go back to the next level all the very best God knows so good luck and very well performed ಒಂದು ನಿಮಿಷ ಪೋಪನ ಎಡ್ದುಂಬಾವೆ ತಿರುಗ್ಲಿ ಅವರ ಒಂಜಿ ಕುಜಲ್ ದೆಪ್ಪೆ ಏರ್ನ ಪೂರ ಕಣ್ಣುಂಡು ಪೂರ ಥು ಪೋವಾಡ್ ಮಾತೆಲ್ಲ ಪಂಡಿನಕಲ್ ಜಡ್ಜಸ್ ಅಣ್ಣ ಪಂತೇರ್ ತೂಯಿನಕಲ್ ಪೂರ ಒರಿಜಿನಲ್ ಕುಜಲ್ಗೆ ಮಾರ್ರೆ ದೇವೇರೆ ಎಲ್ಲೆಡ್ದು ಮೇನಿ ಹೇರ್ ಫಾಲ್ ಸ್ಟಾರ್ಟ್ ಆಣ ನಮ್ಮ ಟಿವಿ ದಾಖಲೆಗೆ ಬೋಡ ಒಂದು ಸೊ ಎನಿವೇಸ್ ಯೂಸ್ ಗುಡ್ care, take care of your hair, take care of your health and happy dancing. Thank you so much. Yes, ಇದರೊಂದಿಗೆ ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸುವಂತ ಸಮಯ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಫಾರ್ ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಅಮೃತ್ ನೋಣಿ ನಮ್ಮ ಮುಂದಿನ ಸಂಚಿಕೆ ಹೋಗುವುದರಿಂದ ಮೊದಲು ನಮ್ಮ ಜನಪ್ರಿಯ ಕುಚಲಕ್ಕಿ ಅವರಿಗೆ ಥ್ಯಾಂಕ್ಸ್ನ ಹೇಳೋಣ ಅದರ ಜೊತೆಗೆ ಸತ್ಯನಾಥ್ ಸ್ಟೋರ್ಸ್ ಅವ್ರಿಗೂ ಕೂಡ ಧನ್ಯವಾದಗಳು ಲವ್ ಮಾರ್ಕ್ ಬ್ಯೂಟಿ ಸೋಪ್ ಹಾಗೆ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್ ಅರುಣಾ ಮಸಾಲಾ ಸತ್ಯನಾಥ್ ಸ್ಟೋರ್ಸ್ ಹಾಗೆ ನಮ್ಮ ಇವತ್ತಿನ ಕಾಸ್ಟ್ಯೂಮ್ ಕಾಟೇಜ್ ಆ್ಯಂಡ್ ನಿಮ್ಮ ಈ ಮುಖಾವರಣ ಅಲಂಕಾರ ಮಾಡಿದಂತಹ ಬಿ ಪ್ಲಸ್ ಅವ್ರಿಗೂ ಥ್ಯಾಂಕ್ಸ್ನ ಹೇಳ್ತಾ ಇನ್ನಷ್ಟು ಸಹಕಾರವನ್ನು ಕೊಟ್ಟಿರುವಂಥ ಎಲ್ಲ ಸಂಸ್ಥೆಗಳಿಗೂ ಹೆಚ್ಚಾಗಿ ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರುವಂಥ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಥ್ಯಾಂಕ್ ಯೂನ ಮುಗಿಸ್ತಾ ಇಲ್ಲ ಇದನ್ನು ಮುಂದಿನ ಸಂಚಿಕೆಯಲ್ಲೂ ಹೇಳ್ತೀವಿ ನಾವು ಹೇಳಬೇಕಂತಂದ್ರೆ ನೀವೇನು ಮಾಡಬೇಕು ಇವತ್ತಿಗೆ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 This program is brought to you by Sun Premium Refined Sunflower Oil. Powered by Citadel Developers and Amrit Noni. ಆರೋಗ್ಯದ ಭರವಸೆ. Co-sponsored by ಜನಪ್ರಿಯ ರೈಸ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಆಭರಣ ಟೈಮ್ಲೆಸ್ ಜ್ಯುವೆಲರಿ ಬ್ಯಾಂಗ್ಳೂರ್, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಮೆಕ್ಕಾಯ್, a promise of happiness, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್, KT ಸ್ಪೆಷಾಲಿಟಿ, ಭಾರ್ಗವ್ ಎಂಟರ್ಪ್ರೈಸಸ್, ದ ರೇಮಂಡ್ ಶಾಪ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಬರ್ತ್ ಬಿಯಾಂಡ್, ಯೂನಿಟಿ ಹಾಸ್ಪಿಟಲ್, ಬೇಬಿ ಕಾಪ್ ಪ್ರವಾಹಿ ಕ್ವಾಡ್, ಮೇಕಪ್ ಪಾರ್ಟ್ನರ್, B+, ವಾರ್ಡ್ರೋಬ್ ಪಾರ್ಟ್ನರ್, ಕಾಸ್ಟ್ಯೂಮ್ ಕಾಟೇಜ್.